ದಕ್ಷಿಣ ಕನ್ನಡ ಜಿಲ್ಲೆಯ 179 ಪರೀಕ್ಷಾ ಕೇಂದ್ರಗಳಲ್ಲಿ ಒಂದಾದ ಮಂಗಳೂರಿನ ಹೆಸರಾಂತ ಶ್ರೀ ಗುಜರಾತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೋವಿಡ್ನ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಉತ್ತಮ ರೀತಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸುವಲ್ಲಿ ಯಶಸ್ವಿಯಾಗಿದೆ. ನಗರದ ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕುದ್ರೋಳಿಯಲ್ಲಿ ಕಾರ್ಯಾಚರಿಸುತ್ತಿರುವ ಶ್ರೀ ಗುಜರಾತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ದಕ್ಷಿಣ ಕನ್ನಡ ಜಿಲ್ಲೆಯ 179 ಪರೀಕ್ಷಾ ಕೇಂದ್ರಗಳಲ್ಲಿ ಒಂದಾಗಿತ್ತು. ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸುವ ಮೊದಲು ಆರೋಗ್ಯ ಇಲಾಖೆಯ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ಯಾನ್, ಸ್ಯಾನಿಟೈಸರ್ ಮಾಡಿ ಸಾಮಾಜಿಕ ಅಂತರ, ಮಾಸ್ಕ್ ಹೀಗೆ ಎಲ್ಲ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಗೊಂದಲ ಮತ್ತು ಒತ್ತಡ ಬರದ ರೀತಿಯಲ್ಲಿ ಪರೀಕ್ಷೆ ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸ್ಕೂಲ್ನ ಪ್ರಾಂಶುಪಾಲರಾದ ಅಶ್ವಿನಿ ಶೆಣೆಯವರು ಮಾತನಾಡಿ, ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ಆಯೋಜಿಸಿರುವ ಶಿಕ್ಷಣ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಒಟ್ಟು 153 ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಎಲ್ಲರಿಗೂ ಪಲ್ಸ್ ಟೆಂಪರೇಚರ್ ಟೆಸ್ಟ್ ಮಾಡಿ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅನ್ನು ನೀಡಿದ್ದೇವೆ. ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಲು ಎಲ್ಲರೂ ಸಹಕರಿಸಿದ್ದಾರೆ ಎಂದು ಹೇಳಿದರು. ನಮ್ಮ ಈ ಸೆಂಟರ್ನಲ್ಲಿ 153 ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ. ಮೊನ್ನೆ ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಆಬ್ಸೆಂಟ್ ಇರಲಿಲ್ಲ. ಪ್ರತಿಯೊಬ್ಬರು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಅತ್ಯಂತ ಆರಾಮವಾಗಿ ಪರೀಕ್ಷೆ ಬರೆದಿದ್ದಾರೆ. ಯಾವುದೇ ತೊಂದರೆ, ಯಾವುದೇ ವಿಧದ ನಮಗೆ ಅನಾನುಕೂಲಗಳು ಆಗಲಿಲ್ಲ. ಪ್ರತಿಯೊಂದು ಮಕ್ಕಳು ಉತ್ಸಾಹದಿಂದ ಬರೆದಿದ್ದಾರೆ. ಅದೇ ನಾವು ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಾಲೆ ಯಾವಾಗಲೂ ಏನೇ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಿ, ವಿ ಟ್ರೈ ಟು ಬಿ ದ ಬೆಸ್ಟ್ ಹೋಸ್ಟ್. ಹಾಗಾಗಿ ಮಕ್ಕಳಿಗೆ ಬರುವಾಗ ಒಂದು ಧೈರ್ಯ ತುಂಬಲಿಕ್ಕೆ, ಒಂದು ಆತ್ಮವಿಶ್ವಾಸ ತುಂಬಲಿಕ್ಕೆ ಒಂದು ಸಣ್ಣ ಬಿಸ್ಕಿಟ್ ಪ್ಯಾಕೆಟನ್ನು, ಅದೊಂದು ಬಿಸ್ಕಿಟ್ ಅಂತ ಫುಡ್ ಅಂತ ಕೊಡುವಲ್ಲ, ಅವರಲ್ಲಿ ಒಂದು ಸ್ಮೈಲ್ ಕೊಟ್ಟು ಅವರಿಗೆ ವಿಶ್ ಮಾಡಿ ಧೈರ್ಯ ತುಂಬಲಿಕ್ಕೆ ನಾವು ಎಲ್ಲ ಮಕ್ಕಳಿಗೂ ಮೊನ್ನೆಯೂ ಅರೇಂಜ್ ಮಾಡಿದ್ದೇವೆ. ಇವತ್ತು ಯಾಕಂದರೆ 8 ಗಂಟೆಗೆ ಮಕ್ಕಳು ಬರ್ತಾರೆ, 1:30 ಗಂಟೆ ತನಕ ಇಲ್ಲಿರ್ತಾರೆ. ಅವರು 10 ಗಂಟೆಗೆ ಎಕ್ಸಾಮ್ ಬರೆಯುವ ಮೊದಲು ತಿಂದು ಸ್ವಲ್ಪ ನೀರು ಕುಡಿದ್ರೆ ಅವರಿಗೆ ಒಂದು 3 ಗಂಟೆ ಪರೀಕ್ಷೆ ಬರಲಿಕ್ಕೆ ಧೈರ್ಯ ಬರ್ತದೆ ಅಂತ ಭಾವನೆಯಿಂದ ನಮ್ಮ ಮ್ಯಾನೇಜ್ಮೆಂಟ್ನವರನ್ನು ಇದನ್ನು ಅರೇಂಜ್ ಮಾಡಿದ್ದಾರೆ. ಹಾಗೂ ಎಲ್ಲರಿಗೂ ನಾವು ಮೊನ್ನೆಯೂ ಕೊಟ್ಟಿದ್ದೇವೆ, ಇವತ್ತು ಕೊಟ್ಟಿದ್ದೇವೆ. 153 ವಿದ್ಯಾರ್ಥಿಗಳು, ಇವತ್ತು 153 ವಿದ್ಯಾರ್ಥಿಗಳು ಇದ್ದಾರೆ. ಇವತ್ತು ಲ್ಯಾಂಗ್ವೇಜಸ್, ಅದರಿಂದ ಒಬ್ಬೊಬ್ರದ್ದು ಒಂದೊಂದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತದೆ. ಅದಕ್ಕೆ ತಕ್ಕ ಕನ್ಫ್ಯೂಷನ್ ಆಗದಾಗೆ ಎಲ್ಲ ಸ್ಟಾಫನ್ನು ಅರೇಂಜ್ ಮಾಡಿದ್ದಾರೆ. ಇಲ್ಲಿನ ಚೀಫ್ ಸೂಪರಿಂಟೆಂಡೆಂಟ್, ಎಕ್ಸಾಮ್ ಸೂಪರಿಂಟೆಂಡೆಂಟ್ ಮಿಸ್ಟರ್ ಶಂಕರಪ್ಪ ಅವರು ಸತತ 10 ದಿನಗಳಿಂದ ಒಂದು ವಾರದಿಂದ ಅವರ ಟೀಮ್ನೊಟ್ಟಿಗೆ ಇಲ್ಲಿ ಬರ್ತಾ ಇದ್ದಾರೆ.